ಯಾಕೆ ನಾನು ನಿಮ್ಮ ದೀಕ್ಷೆ ಕಡಬ ಅಂತ ಹೇಳ್ತೆ ಇವತ್ತೇನಪ್ಪ ಅಂತ ಹೇಳಿದ್ರೆ ಒಂದು ಸ್ಟೋರಿ ಹೇಳಕ್ ಬಂದೆ. ಒಂದು ಊರು ಇತ್ತಂತೆ. ಊರಲ್ಲಿ ಒಬ್ಬ ಹುಡುಗ ಇದ್ದ. ಆ ಹುಡುಗ ಯಾವಾಗಲೂ ಒಂದು ನಾಯಿಯನ್ನು ಸಾಕ್ತಾ ಇದ್ದ. ಆ ನಾಯಿ ಎಷ್ಟು ಅವನನ್ನು ಪ್ರೀತಿಸ್ತಿತ್ತಂತ ಹೇಳಿದ್ರೆ ಮೊದಲಿಗೆ ಅವ್ನು ಬಂದ ತಕ್ಷಣ ಬೀಲಾಡಿಸ್ತಿತ್ತಂತೆ, ಬಾಲಾಡಿಸ್ತಿತ್ತು. ಹಾಗೆ ಅವನು ಬಂದಾಗ ಎಷ್ಟು ಮುಗ್ಧತೆಯಿಂದ ಆಡ್ತಾ ಇದ್ದ ಅಂತ ಹೇಳಿದ್ರೆ ಆ ಮಾಲೀಕ ಕೊಟ್ಟಿರೋ ಪ್ರೀತಿ ಎಷ್ಟು ಅಂತ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡೈಲಿ ನಾಯಿ ಕೆಲಸದಿಂದ ಬರುವಾಗ, ಮನೆಗೆ ಬರುವಾಗ ನಾಯಿ ಯಾವಾಗಲೂ ಬೀಲಾಡಿಸ್ತಾ ಇತ್ತು, ಬಾಲಾಡಿಸ್ತಾ ಇತ್ತು. ಒಂದಿನ ಏನಾಯ್ತು ಅಂತ ಹೇಳಿದ್ರೆ, ಒಂದಿನ ಅವನು ಬರುವಾಗ ನಾಯಿ ಬೊಗಲಿಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಅವಾಗ ಅವನು ಅನ್ಕೊಳ್ತಾನೆ ಅಂತ, ಯಾಕೆ ಇವಾಗ ಬೊಗಲ್ತಿದೆ ಅಂತ. ಮರುದಿನ ಪುನಃ ಬರುವಾಗ ಪುನಃ ಬೊಗಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಒಂದಿನ ಅವನಿಗೆ ಆಯ್ತಂತೆ, ಯಾಕೆ ಯಾವಾಗಲೂ ಬಾಲ ಆಡಿಸ್ತಿರುವ ನಾಯಿ ಇವತ್ತು ಬೊಗಲ್ತಿದೆ ಅಂತ. ಅದಕ್ಕೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ದಿನ ನಾಯಿಯನ್ನು ಫಾಲೋ ಮಾಡ್ಕೊಂಡು ಹೋಗ್ತಾನಂತೆ. ನಾಯಿಯನ್ನು ಫಾಲೋ ಮಾಡ್ಕೊಂಡು ಹೋಗುವಾಗ ನಾಯಿ ಇನ್ನೊಬ್ಬರ ಮನೆಯಲ್ಲಿ ಅನ್ನ ತಿಂತಿರ್ತಂತೆ. ಅದರಲ್ಲಿ ಗೊತ್ತಾಗುತ್ತೆ ನಾಯಿಗೆ ಇನ್ನೊಬ್ಬರ ಮನೆ ಊಟ ಇವಾಗ ಸೆಟ್ ಆಗ್ತಿದೆ, ಮಾಲೀಕ ಆಗ್ತಿರೋ ಊಟ ಸೆಟ್ ಆಗ್ತಿಲ್ಲ ಅಂತ ಗೊತ್ತಾಗುತ್ತೆ. ಇದು ನಾಯಿಗೆ ಹೇಳಿದ ನೀತಿ ಮಾತಲ್ಲ, ಇದು ಜನರಿಗೆ ಹೇಳಿದ್ದು ಅಂತ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೊಳ್ತೇನೆ.